ಮ್ಯಾರಥಾನ್ ನಲ್ಲಿ ಭಾಗವಹಿಸಿದ ಒಂದು ಡಾಕ್ಟರ್ಸ್ ಫ್ಯಾಮಿಲಿ ಈಗ ನಮ್ಮ ಜೊತೆಗಿದ್ದಾರೆ. ಬೆನಕ ವೈದ್ಯಾಧಿಕಾರಿಗಳು ಮತ್ತು ಫ್ಯಾಮಿಲಿ. ಅದರಲ್ಲಿ ಒಬ್ರು ಗ್ರೇಟ್ 8 ಕಿಲೋಮೀಟರ್ ಓಡಿದವರು ಒಬ್ರು ಇದ್ದಾರೆ, ಉಳಿದವರು 4 ಕಿಲೋಮೀಟರ್ ಓಡಿದ್ರು ಅಂತ. ಸರ್ ಏನ್ ಹೇಳ್ತೀರಿ ರೈನಾಥನ್ ಬಗ್ಗೆ? ಇಲ್ಲ, ಬಹಳಷ್ಟು ಖುಷಿ ಆಗ್ತದೆ. ಫಸ್ಟ್ ಆಫ್ ಆಲ್ ನಮ್ಮ ರೋಟ್ರಿ, ಆಮೇಲೆ ನಮ್ಮ ಬೆನಕದಿಂದ ಕೂಡ ಸ್ಪಾನ್ಸರ್ಶಿಪ್, ಅದರೊಟ್ಟಿಗೆ ನಮ್ಮ ಇಡೀ ಫ್ಯಾಮಿಲಿ ನಾವು ಎಲ್ಲರೂ ಓಡಿ ಫಿನಿಶ್ ಮಾಡಿದ್ದೇವೆ. ಅದರಲ್ಲಿ ಇವರಂತೂ 8 ಕಿಲೋಮೀಟರ್ ಓಡಿಸಿ ಫಿನಿಶ್ ಮಾಡಿದ್ದಾರೆ. ಬಹಳಷ್ಟು ಸಂತೋಷ ಆಗ್ತದೆ, ಒಂಥರ ಎಕ್ಸೈಟೆಡ್. ವೆರಿ ಗುಡ್, ವೆರಿ ಗುಡ್. ನೀವು 4 ಕಿಲೋಮೀಟರ್ ಓಡ್ಲಿಕ್ಕೆ ಕಷ್ಟ ಆಯ್ತಾ ಸರ್? ಇಲ್ಲ, ನಾವು ಸಣ್ಣದ್ರಿಂದ 8 ಕಿಲೋಮೀಟರ್ ನಡೆದ ಅಭ್ಯಾಸ ಇರೋದ್ರಿಂದ 4 ಕಿಲೋಮೀಟರ್ ಏನು ಕಷ್ಟ ಆಗಲಿಲ್ಲ. ಎಂಜಾಯ್ಡ್ ಇಟ್. ಎಂತ ಹೇಳ್ತಾ? ಬರೀ ಸುಳ್ಳು. ಸ್ಕೂಲ್ ಡೇಸ್ ಅಲ್ಲಿ ಮಾತ್ರ ಹೋಗಿದ್ದವ್ರು. ಈಗ ನೀವು 8 ಓಡಿದ್ರಲ್ಲ ಅದಕ್ಕೆ. ಹೌದು, ನಾನೇ 8 ಕಿಲೋಮೀಟರ್ಸ್ ಹೋಗಿದ್ದೆ. ನಾವು ಸ್ಕೂಲ್ ಡೇಸ್ ಅಲ್ಲಿ ಏನು ಓಡ್ಲಿಲ್ಲ, ಅದಕ್ಕೆ ಈಗ ಓಡಿದ್ದೊಮ್ಮೆ ನೋಡೋಣ. ಹೌದು, ಬ್ಯಾಲೆನ್ಸ್. ಬ್ಯಾಲೆನ್ಸ್. ಮೇಡಮ್ ಏನ್ ಹೇಳ್ತೀರಿ? ಭಾರಿ ಖುಷಿ ಆಯ್ತು, ಸುಸ್ತು ಆಯ್ತು. ಚೆನ್ನಾಗಿತ್ತು. ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ನಮ್ಮ ಊರಲ್ಲಿ ಇದು ನೋಡಿದ್ದು ಸಹ ಖುಷಿ ಆಯ್ತು. ಸೇಮ್ ರಿಫ್ರೆಶಿಂಗ್ ಆಗಿತ್ತು, ಮಸ್ತಾಗಿತ್ತು. ಎಸ್, ಚೆನ್ನಾಗಿತ್ತು. ಸರ್ ಯಾವುದು? ಟ್ರಕ್ಕಿಂಗ್ ಎಲ್ಲ ಹೋಗ್ತಾ ನಾವು, ಹಾ. ಹಾಗಾಗಿ ಅಭ್ಯಾಸ ಇದೆ. ಮೇಡಮ್ 8 ಕಿಲೋಮೀಟರ್ಸ್ ಓಡುವಂತಹ ಪ್ರಯತ್ನಕ್ಕೆ ಏನಾದ್ರು ಟ್ರೈನಿಂಗ್ ತರ? ದಿನ ನಾನು ವಾಕ್ ಮಾಡ್ತೇನೆ 5 ಕಿಲೋಮೀಟರ್ಸ್. ಇವತ್ತು ಸ್ವಲ್ಪ ಜಾಸ್ತಿ ಅದನ್ನು ಮಾಡಿದೆ ಅಷ್ಟೇ. ಇದು ವಾಕ್ ಮಾಡಿದ ಓಡಿದ್ವಿ. ಇವತ್ತು ಒಂಥರ ವಾಕಿಂಗು ಅಲ್ಲ, ರನ್ನಿಂಗು ಅಲ್ಲ, ಇನ್ ಬಿಟ್ವೀನ್. ಇದು ಬೆನಕ ಫ್ಯಾಮಿಲಿಯ ಮಾತು. ಏನಂತಂದ್ರೆ ಎಲ್ಲರೂ ಕೂಡ ಈ ಒಂದು ರನ್ನಿಂಗ್ ನಲ್ಲಿ ಓಡಿದ್ರ ಜೊತೆಗೆ ಬಹಳಷ್ಟು ಖುಷಿಯಲ್ಲಿ ಇಡೀ ಟೀಮ್ ಭಾಗವಹಿಸಿದೆ. ಜೊತೆಗೆ ಸ್ಪಾನ್ಸರ್ಶಿಪ್ ಇರಬಹುದು ಅಂತದನ್ನು ಕೂಡ ಕೈಗೊಂಡಿದೆ. ಎಲ್ಲ ರೊಟೇರಿಯನ್ಸ್ ಕೂಡ ಹೌದು. ಅದರಿಂದ ಇದೊಂದು ಸ್ಫೂರ್ತಿಯ ಕಥೆ ಅಂತ ಹೇಳ್ತೀವಿ. ವರದಿಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಇನೋಲ್ ಮತ್ತು ವನಿಷ್ ಜೊತೆಗೆ ದಾಮೋದರ್ ದೊಂಡಲೆ, ಸುದ್ದಿ ನ್ಯೂಸ್, ಉಜಿರೆ.